ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುವಾರದಿಂದ ಲಾಕ್ಡೌನ್ ಜಾರಿ ಮಾಡೋದ್ರಿಂದ ಮಧ್ಯಮ ವರ್ಗದ ಜನರಿಗೆ ತೀವ್ರ ತೊಂದರೆ ಆಗಲಿದೆ ಎಂದು ಮಾಜಿ ಮೇಯರ್ ಕವಿತಾ ಸನಿಲ್ ಹೇಳಿದರು. ಕೊರೋನಾ ವೈರಸ್ನಿಂದ ಜಿಲ್ಲೆಯಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಸಂಸದರು, ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣೀಕರ್ತರು ಯಾರು? ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಇರಲೇ ಇಲ್ಲ. ಸೋಂಕು ಹರಡುವಿಕೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳಬೇಕು. ವಿಮಾನದ ಮೂಲಕ ಹೊರ ರಾಜ್ಯದಿಂದ ಅದೆಷ್ಟೋ ಜನರು ಆಗಮಿಸುತ್ತಾರೆ. ಅವರಿಗೆ ಕ್ವಾರಂಟೈನ್ ಮಾಡುತ್ತಿಲ್ಲ. ಇನ್ನು ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡುವ ಕೆಲಸ ಮಾಡಲಾಗುತ್ತದೆ. ಇದರ ಬಗ್ಗೆ ಸಚಿವರು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಇಲ್ಲಿ ಏನು ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡಬೇಕು, ಸರಿ, ನಾನು ಒಪ್ತೇನೆ. ಆದರೆ ಲಾಕ್ಡೌನ್ ಮಾಡೋದು ಎಷ್ಟು ದಿನಕ್ಕೆ ಅಂತ ಹೇಳಿ ಇಲ್ಲಿ ನಮ್ಗೆ ಗೊತ್ತಿರ್ಬೋದು. ತಮಗೆ ಮಂಗಳೂರಲ್ಲಿ ಏನು ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು, ಪಾಪದ ಕುಟುಂಬದವರು ಬಹಳಷ್ಟು ಜನ ಇದ್ದಾರೆ. ಅಂದರೆ ನನ್ನ ಮಾತಿನ ಅರ್ಥ ಏನು ಅಂತ ಹೇಳಿದರೆ ದಿನನಿತ್ಯ ದುಡಿದು ತಿನ್ನುವವರು ಬಹಳಷ್ಟು ಜನ ಇದ್ದಾರೆ. ಹಾಗಿರುವಾಗ ಲಾಕ್ಡೌನ್ ಮಾಡಿದರೆ ಅವರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳಿ ನಾವು ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಒಂದನೇದು. ಇನ್ನೊಂದೇನು ಅಂತ ಹೇಳಿದರೆ ಇಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇದೆ ಅದನ್ನು ಇವರು ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಅಥವಾ ಸಂಸದರಾಗಲಿ, ಅಥವಾ ಏನು ಈ ಶಾಸಕರಿದ್ದಾರೆ ಅವರು ಇದನ್ನು ಗಮನ ಹರಿಸಬೇಕು. ಇಲ್ಲಿ ತಮ್ಗೆ ಗೊತ್ತಿರ್ಬೋದು, ಅಥವಾ ತಮ್ಮ ಗಮನಕ್ಕೆ ಬಂದಿದೆಯೇ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಹೊರ ದೇಶಗಳಿಂದ ಇಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅದೆಷ್ಟೋ ಫ್ಲೈಟ್ಗಳು ಇವತ್ತು ಬರ್ತಾ ಇದೆ. ಆ ಫ್ಲೈಟ್ಗಳಲ್ಲಿ ಬರುವವರು ಬಹುಶಃ ಹೊರ ದೇಶಗಳಿಂದ ಬಂದಂತಹ ಏನು ಬಂದವರಿದ್ದಾರೆ ಅವರಲ್ಲಿ ಇಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಇದೆ, ಹೀಗೆ ಇದೆ ಅಂತ ಹೇಳಿ ದಿನನಿತ್ಯ ಬರ್ತಾ ಇತ್ತು. ಇವತ್ತು ಲಾಕ್ಡೌನ್ ಅಂತ ಹೇಳ್ತಾ ಇದ್ದಾರೆ. ಇವರು ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ಯಾಕಂತ ಹೇಳಿದರೆ ನಮಗೆ ಮೊದಲು ಇಲ್ಲಿ ಕೇಸಸ್ಸೇ ಇರಲಿಲ್ಲ. ಮಂಗಳೂರಲ್ಲಿ ತಮ್ಗೆ ಗೊತ್ತಿರ್ಬೋದು, ಯಾವುದೇ ರೀತಿಯ ಕೇಸಸ್ಸೇ ಇರಲಿಲ್ಲ. ಇವತ್ತು ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ತಂದವರು ಯಾರು? ಇದರ ಬಗ್ಗೆ ಯಾರಾದರೂ ಗಮನ ಹರಿಸಿದ್ದೀರಾ?